ರಿಜಿಸ್ಟರ್ಡ್ ಕೊಲ್ಯ ಘಟಕ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಆಶ್ರಯದಲ್ಲಿ ರೋಟರಿ ಸಮುದಾಯದಳ ಕೊಲ್ಯ, ಹೊಸಕುರಲ್ ಬಳಗ ಇದರ ಜಂಟಿ ಸಹಯೋಗದಲ್ಲಿ ಜುಲೇಖಾ ಯನಪಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಸಮುದಾಯ ದಂತ ವಿಭಾಗ, ಯನಪಯ ದಂತ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಯನಪಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಇದರ ಸಹಭಾಗಿತ್ವದಲ್ಲಿ ಜರುಗಲಿರುವ ಬೃಹತ್ ನೇತ್ರ ತಪಾಸಣೆ, ದಂತ ಚಿಕಿತ್ಸೆ, ಮಹಿಳೆಯರ ಆರೋಗ್ಯ ಯೋಗಕ್ಷೇಮ ಕಾರ್ಯಕ್ರಮ ಮತ್ತು ಮಾಹಿತಿ ಶಿಬಿರ ಇದೀಗ ಈ ಸಭಾಭವನದಲ್ಲಿ ಇದಾಗಲೇ ಆರಂಭವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರೇಖಾ ಬಿ ಶೆಣೈ, ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ, ಯನಪಯ ಡೆಂಟಲ್ ಕಾಲೇಜು. ಅದೇ ರೀತಿ ಶ್ರೀ ಸುಂದರ್ ಸುವರ್ಣ, ಅಧ್ಯಕ್ಷರು, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ವೇಣುಗೋಪಾಲ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಗೌರವ ಅಧ್ಯಕ್ಷರಾಗಿರುವ ಶ್ರೀಯುತ ಗೋಪಾಲಕೃಷ್ಣ ಸೋಮೇಶ್ವರ, ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾಗಿರುವ ಆನಂದ ಮಳಿಯಾಳಿ ಕೋಡಿ, ಅದೇ ರೀತಿ ಹೊಸಕುರಲ್ ಮಾಧ್ಯಮದ ನಿರ್ದೇಶಕರಾಗಿರುವ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರನ್ನು ಆತ್ಮೀಯವಾಗಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ವಂದನೆಗಳು. ಇದೀಗ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಆರಂಭದ ಅಂಗವಾಗಿ ಪ್ರಾರ್ಥನೆ. ಶ್ರೀಮತಿ ರಶ್ಮಿ ಸನಿಲ್, ಸಂಘಟನಾ ಕಾರ್ಯದರ್ಶಿ, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ವಿಘ್ನ ವಿನಾಶಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಪೆವು ನಿನ್ನನು, ಕಾರ್ಯಾರಂಭದಿ ಭಜಿಪೆವು ನಿನ್ನನು, ಕಾರ್ಯಸಿದ್ಧಿಪು ಯಮಗೆ ವಿನಾಯಕ, ಕಾರ್ಯಸಿದ್ಧಿಪು ಯಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀನೇ ವಿನಾಯಕ, ನೀನೇ ವಿನಾಯಕ. ಇದೀಗ ಪ್ರಾಸ್ತಾವಿಕ ನುಡಿಯೊಂದಿಗೆ ಬಂದಿರುವ ಅತಿಥಿ ವರ್ಯರನ್ನು ಹಾಗೂ ಸಭಿಕರನ್ನು ಸ್ವಾಗತಿಸಲಿದ್ದಾರೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾಗಿರುವ ಶ್ರೀಯುತ ಸುಂದರ್ ಸುವರ್ಣ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ, ರೋಟರಿ ಸಮುದಾಯದಳ ಕೊಲ್ಯ, ಹೊಸಕುರಲ್ ಬಳಗ ಹಾಗೂ ಜುಲೇಖಾ ಯನಪಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಸಮುದಾಯ ದಂತ ವಿಭಾಗ, ಯನಪಯ ದಂತ ಕಾಲೇಜು ಆಸ್ಪತ್ರೆ ಹಾಗೂ ಯನಪಯ ವೈದ್ಯ ಕಾಲೇಜು ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಇವರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈ ಬೃಹತ್ ತಪಾಸಣೆ, ನೇತ್ರ ತಪಾಸಣೆ, ದಂತ ಚಿಕಿತ್ಸೆ ಹಾಗೂ ಮಹಿಳೆಯರ ಆರೋಗ್ಯ ಯೋಗಕ್ಷೇಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆ ಮೊಮ್ಮಗಲಿರುವಂತಹ ನಮ್ಮ ಎಲ್ಲ ಯುವವಾಹಿನಿ ಮಿತ್ರರು, ದಂತವೈದ್ಯಕೀಯದ ಸಿಬ್ಬಂದಿ ವರ್ಗ ಹಾಗೂ ರೋಟರಿ ಸಮುದಾಯದ ಸದಸ್ಯರು ಹಾಗೂ ನಮ್ಮ ಬಿಲ್ಲವ ಸೇವಾ ಸಮಾಜದ ಹಿರಿಯರು ಎಲ್ಲರಿಗೂ ವಂದಿಸುತ್ತಾ, ಮುಖ್ಯವಾಗಿ ವಿದ್ಯೆ ಉದ್ಯೋಗ ಸಂಪರ್ಕದ ನೆಲೆಯಲ್ಲಿ ಅಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸ ಕೂಡ ಮಾಡಬೇಕು ಎಂಬ ಒಂದು ಧ್ಯೇಯೋದ್ದೇಶದಿಂದ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಜಂಟಿ ಸಹಯೋಗದಲ್ಲಿ ಒಂದು ಬೃಹತ್ ವೈದ್ಯಕೀಯ ಶಿಬಿರ ಮಾಡುವ ಅಂತೇಳಿ ನಾವು ಒಮ್ಮೆ ಯೋಚನೆ ಮಾಡಿದೆವು. ಇದಕ್ಕೆ ಪೂರಕವಾಗಿ ನಮ್ಮ ಯನಪಯ ದಂತ ವಿಭಾಗದಲ್ಲಿ ಕೆಲಸ ಮಾಡುವಂಥ ನಮ್ಮ ಸದಸ್ಯರಾದಂಥ ಸವಿತಾರವರು ಇದಕ್ಕೆ ಅವರ ಒಂದು ಸಹಕಾರದಲ್ಲಿ, ಅಂದರೆ ಇದಕ್ಕೆ ಈ ಕೆಲಸ ಮಾಡುವ ಅಂತೇಳಿ ಮೊದಲು ನಮಗೆ ಪ್ರೇರೇಪಿಸಿದ್ದೆ ಅವರ ಮುಖಾಂತರ ಹೀಗೆ ನಾವು ಬಿಲ್ಲವ ಸೇವಾ ಸಮಾಜ ಹಾಗೂ ಹೊಸಕುರಲ್ ಒಂದು ವಿಂಶತಿ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇರೋದರಿಂದ ಅವರಿಗೂ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಈ ಒಂದು
ಬೃಹತ್ ವೈದ್ಯಕೀಯ ಶಿಬಿರ ಮಾಡುವ ಅಂತೇಳಿ ನಾವು ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಇವತ್ತಿನ ಉದ್ಘಾಟಕರು ಡಾಕ್ಟರ್ ರೇಖಾ ಪಿ ಶೆಣೈ ಇವರು ಇದ್ದಾರೆ. ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್, ಯನಪಾಯ ಕಾಲೇಜ್, ಯನಪಾಯ ದಂತ ವಿಭಾಗ, ಯನಪಾಯ ಇವರ ಮುಖ್ಯಸ್ಥರು ಇದ್ದಾರೆ. ಇವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ರೇಖಾ ಬಿ ಶೆಣೈ ಇವರಿಗೆ ಹೊಸಕುರಲ್ ಇದರ ಸಿಬ್ಬಂದಿಯಾಗಿರುವ ಇಂದುಶ್ರೀ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಹಾಗೆ ಇನ್ನೊಬ್ಬರ ಅತಿಥಿ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬೆನ್ನೆಲುಬಿಗೆ ನಿಲ್ಲುವಂಥವರು, ಯಾವುದೇ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಡುವಂಥ ನಮ್ಮ ಬಿಲ್ಲವ ಸೇವಾ ಸಮಾಜ ಇದರ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವೇಣುಗೋಪಾಲ್ ಕೊಲ್ಯ ನಮ್ಮವರಿಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಎಲ್ಲ ಜಂಟಿ ಸಹಕಾರದಲ್ಲಿ ಇವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಇವರಿಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಸ್ಥಾಪಕ ಸದಸ್ಯರಾಗಿರುವ ಸುರೇಶ್ ಬಿಲ್ಲವ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೂ ಇನ್ನೊಬ್ಬರ ಅತಿಥಿ ನಮ್ಮ ಈ ಕಾರ್ಯಕ್ರಮ ಮಾಡಲಿಕ್ಕೂ ಮೊದಲೇ ಅವರು ಮುಂಚೆ ಒಮ್ಮೆ ವಂಶತಿ ಕಾರ್ಯಕ್ರಮ ಆಗುವಾಗ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಯುವವಾಹಿನಿ ಅಥವಾ ಜಂಟಿಯಾಗಿ ನೀವೊಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಇದೆ ಅಂತೇಳಿ ಹೇಳಿದ್ದಾರೆ. ಹಾಗೆ ನಮ್ಮೊಟ್ಟಿಗೆ ಇವತ್ತಿದ್ದಾರೆ, ಪೂರ್ಣ ಸಹಕಾರದೊಂದಿಗೆ ನಮ್ಮೊಟ್ಟಿಗೆ ಇವತ್ತಿದ್ದಾರೆ ವಿದ್ಯಾಧರ್ ಶೆಟ್ಟಿ, ಹೊಸಕುರಲ್ ಇದರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ. ಇವರಿಗೆ ಕೂಡ ನಾವು ಜಂಟಿ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಿಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಕಾರ್ಯದರ್ಶಿಯಾಗಿರುವ ಈಶ್ವರ ಕನೀರ್ ತೋಟ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ನಮ್ಮೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕಾರಿಯಾಗಿರುವಂತಹ ನಮ್ಮ ರೋಟರಿ ಸಮುದಾಯ ದಳ ಇದರ ಅಧ್ಯಕ್ಷರಾದಂಥ ಆನಂದ್ ಎಂ ಮಲೆಯಲ್ಕೋಟೆ ಇದ್ದಾರೆ. ಇವರಿಗೂ ಕೂಡ ನಾನು ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಆನಂದ್ ಮಲಯಾಳಕೋಡಿ ಇವರಿಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಟ್ರಸ್ಟಿಯಾಗಿರುವ ಗಣೇಶ್ SGK ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಇದು ಸಾಂಕೇತಿಕವಾಗಿ ನಾವು ಕೇವಲ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಇದು ನೀವು ಸ್ಟೇಜ್ ಕಾರ್ಯಕ್ರಮ ಜಾಸ್ತಿ ಸ್ಟೇಜ್ ಕಾರ್ಯಕ್ರಮ ಮಾಡುವಂಥ ಇದು ಅಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಯುವವಾಹಿನಿಯ ಎಲ್ಲ ಮಾಜಿ ಅಧ್ಯಕ್ಷರು, ಕಾರ್ಯದರ್ಶಿ, ಹಾಗೆ ಎಲ್ಲ ಉಪಾಧ್ಯಕ್ಷರುಗಳೆಲ್ಲ ಸದಸ್ಯರಿಗೆ ಹಾಗೂ ನಮ್ಮ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹಾಗೂ ಹೊಸಕುರಲ್ನ ಬಳಗದಲ್ಲಿ ಇರುವಂಥವರು, ಹಾಗೆ ನಮ್ಮೆಲ್ಲರ ಹಿತೈಷಿ ಆದಂಥ ರವೀಂದ್ರ ಒಳಿದೊಟ್ಟು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಇರುವಂತಹ ಬಿಲ್ಲವ ಸೇವಾ ಸಮಾಜದ ಹಿರಿಯರು, ಹಾಗೆ ರೋಟರಿ ಸಮಾಜದ ಸದಸ್ಯರು, ಹೊಸಕುರಲ್ ಬಳಗದ ಸದಸ್ಯರು, ಹಾಗೆ ಯನಪಾಯ ಕಾಲೇಜಿನ ಎಲ್ಲ ಸರ್ವ ಸದಸ್ಯರು, ಡಾಕ್ಟರ್ಸ್ ಹಾಗೂ ದಂತ ವಿಭಾಗದವರು, ಕಣ್ಣಿನ ವಿಭಾಗದವರು, ಹಾಗೆ ಈ ಮಹಿಳಾ ವೈದ್ಯಕೀಯ ವಿಭಾಗದವರು ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಸ್ವಾಗತವನ್ನು ಕೋರಿ, ಹಾಗೂ ಈ ಬಂದಿರುವಂಥ ಪರೋಕ್ಷವಾಗಿ ಪ್ರತ್ಯೇಕವಾಗಿ ಹಾಗೆ ಬರುವಂತಹ ಎಲ್ಲ ನಮ್ಮ ಈ ಫಲಾನುಭವಿಗಳಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿ ನನ್ನ ಎರಡು ಸ್ವಾಗತ ಮಾಸವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕುಸುಮಕರ್ ಕುಂಬಲ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನುಡಿಯೊಂದಿಗೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾಗಿರುವ ಶ್ರೀಯುತ ಸುಂದರ್ ಸುವರ್ಣ ಇವರನ್ನು ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಕಾರ್ಯದರ್ಶಿಯಾಗಿರುವ ಸಚಿನ್ ಕೊಲ್ಯ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಇದೀಗ ಈ ಮಾಹಿತಿ ಶಿಬಿರದ ಸಾಂಕೇತಿಕವಾಗಿ ಉದ್ಘಾಟನೆಯಾಗಲಿದೆ. ಈ ಒಂದು ವೇದಿಕೆಯಲ್ಲಿ ಈ ಒಂದು ಮಾಹಿತಿ ಶಿಬಿರವನ್ನು ಸರಳವಾಗಿ ಸಾಂಕೇತಿಕವಾಗಿ ಇದೀಗ ಉದ್ಘಾಟನೆ ಮಾಡಲಿದ್ದೇವೆ.
ಹೊಸಕುರಲ್ ಇದರ ನಿರ್ದೇಶಕರಾಗಿರುವ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಿಂದ ಈ ಶಿಬಿರದ ಬಗ್ಗೆ ಒಂದೆರಡು ಅನಿಸಿಕೆಗಳು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಯುವವಾಹಿನಿ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ, ರೋಟರಿ ಸಮುದಾಯ ದಳ, ಅದರ ಜೊತೆ ಸೇರಿಕೊಂಡು ಹೊಸಕುರಲ್ ಬಳಗ, ಆಗಲೇ ಹೇಳಿದ ಹಾಗೆ ಹೊಸಕುರಲ್ ಬಳಗದ 20ನೇ ವರ್ಷದ ಕಾರ್ಯಕ್ರಮ, ವರ್ಷ ಪೂರ್ತಿಯ ಸರಣಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲೂ ನಮ್ಮನ್ನು ಜೋಡಿಸಿಕೊಂಡಿದ್ದಾರೆ ಯುವವಾಹಿನಿ ಮತ್ತು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನವರು. ಹೊಸಕುರಲ್ ಬಳಗ ವರ್ಷ ಪೂರ್ತಿ ಕಾರ್ಯಕ್ರಮ ಮಾಡುವಾಗ ವರ್ಷದ ಒಂದು ಕಾರ್ಯಕ್ರಮವನ್ನು ಕೊಲ್ಲಿಯ ನಾರಾಯಣಗುರು ಸಭಾಂಗಣದಲ್ಲಿ ನಡೆಸ್ತಾ ಬಂದಿದ್ದೇವೆ. ಕಳೆದ 11 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಸಮಾಜಕ್ಕೆ ಉಪಯೋಗ ಆಗುವಂತಹ ಒಂದು ಆರೋಗ್ಯ ಶಿಬಿರ ಯುವವಾಹಿನಿ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಮತ್ತು ರೋಟರಿ ಸಮುದಾಯ ದಳ ಸೇರಿಕೊಂಡು ಹೊಸಕುರಲ್ ಬಳಗದ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದೆ. ನಮ್ಮ ಹತ್ತಿರದ ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಅಂದರೆ ಪರಿಗಣಿತ ಸ್ವಾಯತ್ತ ವಿಶ್ವವಿದ್ಯಾನಿಲಯದ ಒಂದು ಆಶ್ರಯದಲ್ಲಿ ಈ ಒಂದು ಆರೋಗ್ಯ ಶಿಬಿರ ನಡೀತಾ ಇದೆ. ಅದರ ಜೊತೆಗೆ ಅದಕ್ಕೆ ಹೊಸದಾಗಿ ಸೇರ್ಪಡೆಗೊಂಡಂತಹ ಏನಪ್ಪಯ್ಯದ ಜುಲೇಖಾ ಆಂಕಾಲಜಿ ವಿಭಾಗ ಕೂಡ ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡುತ್ತಾ ಇದೆ. ಆರೋಗ್ಯ ಎನ್ನುವುದು ಎಲ್ಲರಿಗೂ ಅತಿ ಅಗತ್ಯವಾದಂತಹದ್ದು. ಅಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಏರ್ಪಡಿಸಿದಂತಹ ಶಿಬಿರ ಏನಪ್ಪಯ್ಯದವರು ನಮ್ಮ ಮನೆ ಬಾಗಿಲಿಗೆ ಬಂದು ಈ ಒಂದು ಆರೋಗ್ಯ ಶಿಬಿರವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿಕೊಳ್ತಾ ಈ ಶಿಬಿರವನ್ನು ಸಂಘಟಿಸಿದಂತಹ ಯುವವಾಹಿನಿ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್, ರೋಟರಿ ಸಮುದಾಯ ದಳ ಎಲ್ಲರಿಗೂ ಜೊತೆ ಸೇರಿಸಿಕೊಂಡಂತಹ ನಮ್ಮ ಹೊಸಕುರಲ್ ಬಳಗವನ್ನು ಜೊತೆ ಸೇರಿಸಿಕೊಂಡಿದ್ದಾರೆ. ನಮ್ಮ ಹೊಸಕುರಲ್ ಬಳಗದ ಮಹಾಪೋಷಕರು ರವೀಂದ್ರ ಶೆಟ್ಟಿ ಅವರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು, ಅವರು ಈ ಕಾರ್ಯಕ್ರಮಕ್ಕೆ ಜೊತೆ ಸೇರಿಕೊಂಡಿದ್ದಾರೆ. ನಮ್ಮವರು ಇನ್ನೂ ಕೆಲವರು ಬರೋರಿದ್ದಾರೆ. ಇನ್ನೊಂದು ಅಲ್ಲಿ ರಕ್ತದಾನ ಶಿಬಿರ ನಮ್ಮದೇ ಇದರಲ್ಲಿ ನಡೀತಾ ಇದೆ, ಎಲ್ಲ ಹೆಚ್ಚಿನವರು ಅಲ್ಲಿದ್ದಾರೆ ಅಂತ ಹೇಳಿಕೊಳ್ತಾ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಕುರಿತು ಶುಭ ಹಾರೈಸಿದ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಿಗೆ ವಂದನೆಗಳು. ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯ ನಂತರ ಉದ್ಘಾಟಕರಾದ ಡಾಕ್ಟರ್ ರೇಖಾ ಬಿ ಶೆಣೈ ಅವರು ಈ ಶಿಬಿರದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಎಲ್ಲರೂ ಆ ಮಾಹಿತಿ ಶಿಬಿರಕ್ಕೆ ಉಪಸ್ಥಿತರಿರಬೇಕಾಗಿ ವಿನಂತಿಸುತ್ತಿದ್ದೇನೆ. ಇದೀಗ ಈ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಆನಂದ್ ಮಳ್ಯಾಳಿಕೋಡಿ, ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಕೊಲ್ಯ ಸೋಮೇಶ್ವರ ಹಾಗೂ ಹೊಸಕುರಲ್ ಕಾಲೇಜ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತಹ ಈ ಒಂದು ವೈದ್ಯಕೀಯ ಶಿಬಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ರೇಖಾ ಬಿ ಶೆಣೈ, ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್, ಡೆಸ್ಟಿನಿ ಏನಪ್ಪಯ್ಯ ಡೆಂಟಲ್ ಕಾಲೇಜ್ ಇವರಿಗೆ ನಾನು ನಮ್ಮೆಲ್ಲರ ಜಂಟಿ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಸುಂದರ್ ಸುವರ್ಣ, ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ, ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಶ್ರೀ ವೇಣುಗೋಪಾಲ್ ಕೊಲ್ಯ, ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ, ಇವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ವಿದ್ಯಾಧರ್ ಶೆಟ್ಟಿ, ಹೊಸಕುರಲ್ ಇದರ ನಿರ್ದೇಶಕರಾದ ವಿದ್ಯಾಧರ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಸೇರಿರುವಂತಹ ಎಲ್ಲ ಸಂಘಟನೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ಏನಪ್ಪಯ್ಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈಗ ಡಾಕ್ಟರ್ ರೇಖಾ ಬಿ ಶೆಣೈ ಅವರು ಈ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಎಲ್ಲರಿದ್ದು ಆ ಮಾಹಿತಿಯನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಂದನೆಗಳು. ಮೊಟ್ಟ ಮೊದಲಾಗಿ ಯುವವಾಹಿನಿ ಕೊಲ್ಯ ಘಟಕ, ಬಿಲ್ಲವ ಸಂಘ ಸಮಾಜ ಟ್ರಸ್ಟ್ ಕೊಲ್ಯ, ರೋಟರಿ ಸಮುದಾಯ ದಳ ಕೊಲ್ಯ ಮತ್ತು ಹೊಸಕುರಲ್ ಬಳಗ ಇವರಿಗೆಲ್ಲ ನಾನು ನನ್ನ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತಿನ ಆರೋಗ್ಯ ಶಿಬಿರವನ್ನು ಅವರು ಎಷ್ಟು ಶ್ರಮಪಟ್ಟು ಆಯೋಜಿಸಿದ್ದಾರಂತ
ಅವರಿಗೆ ಮತ್ತು ನನಗೆ ಮತ್ತು ಸವಿತಾ ಸಿಸ್ಟ್ರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಮತ್ತು ನನ್ನ ತಂಡದವರಿಗೆ. ಯಾಕೆಂದರೆ ಅವರು ಸಾಧಾರಣ 1.5 ತಿಂಗಳಿಂದ ನಮ್ಮಲ್ಲಿ ಬಂದು ನೀವೇನೇನು ಸೇವೆಗಳನ್ನು ಕೊಡ್ತೀರಾ, ಮತ್ತು ಅಲ್ಲಿ ಬಂದು ಏನು ಟ್ರೀಟ್ಮೆಂಟ್ ಮಾಡ್ತೀರಾ, ಮತ್ತು ಅವ್ರು ಮಾಡಿದ ಪ್ರಚಾರ ಜನರಿಗೆ ಒಟ್ಟು ಮಾಡಿದ್ದು ಇದೆಲ್ಲ ಸಣ್ಣ ವಿಷಯ ಅಲ್ಲ. ಸೊ ಅವರಿಗೆ ನಮ್ಮ ತಂಡದ ಪರವಾಗಿ ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸುಂದರ ಸುವರ್ಣ ಅವರಿಗೂ ಮತ್ತು ಸವಿತಾ ಸಿಸ್ಟ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ಇದನ್ನೆಲ್ಲ ಅವರು ಮುಂದೆ ಬಂದು ನಿಂತು ಮಾಡಿದ ಕೆಲಸ. ಸೊ ನಿಮ್ಮಿಬ್ಬರಿಗೂ ನನ್ನ ಧನ್ಯವಾದಗಳು. ನಾವೆಲ್ಲ ಹೇಳ್ಕೊಳ್ತೇವೆ ಆರೋಗ್ಯವೇ ಭಾಗ್ಯ ಅಂತ, ಆದರೆ ನಾವು ಅದರ ವಿಷಯ ಎಷ್ಟು ಲಕ್ಷ್ಯವನ್ನು ಕೊಡ್ತೇವೆ ಅಥವಾ ನಿರ್ಲಕ್ಷ್ಯ ಮಾಡ್ತೇವೆ ಅಥವಾ ಅದಕ್ಕೆ ಎಷ್ಟು ಮುಖ್ಯತೆಯನ್ನು ಕೊಡ್ತೇವೆ ಅಂತ ಹೇಳೋದು ಅದು ನಮಗೆಲ್ಲ ಬಿಟ್ಟದ್ದು. ಆದರೆ ಅದೊಂದೇ ದೇವರು ನಮ್ಮ ಕೈಯಲ್ಲಿ ಕೊಟ್ಟದ್ದು ಅದನ್ನು ಕಾಪಾಡಿಕೊಳ್ಳಲಿಕ್ಕೆ. ಸೊ ಅದರ ವಿಷಯ ನಾವು ಅತಿಯಾಗಿ ಕಾಳಜಿ ವಹಿಸಿ ಅದಕ್ಕೆ ನಮ್ಮ ಆರೋಗ್ಯದ ವಿಷಯ ನಾವು ಏನಾದರೂ ತೊಂದರೆಗಳು ಬಂದಲ್ಲಿ ಕೂಡಲೇ ಹೋಗಿ ತಪಾಸಣೆ ಮಾಡಿಸಿಕೊಂಡು ಅದನ್ನು ಉಳಿಸಿಕೊಳ್ಳೋದು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಿಳಿದುಕೊಳ್ತೇನೆ. ಈಗ ನೀವು ಅಂದ್ಕೊಳ್ಬೋದು ಎನಪೊಯದವರು ಯಾಕೆ ಇಲ್ಲಿ ಬಂದಿದ್ದಾರೆ, ಎನಪೊಯದಿಂದ ತಂಡ ಯಾಕೆ ಇಲ್ಲಿ ಬಂದಿದೆ ಅಂತ. ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 4th ನಾವು ಯಾವಾಗಲೂ 4ನೇ ತಾರೀಕು ನಾವು ಯಾವಾಗಲೂ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಒಬ್ಸರ್ವ್ ಮಾಡ್ತೇವೆ. ಸೊ ಆ ದಿನ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜನರಲ್ಲಿ ಕ್ಯಾನ್ಸರ್ ರೋಗದ ವಿಷಯ ಅರಿವನ್ನು ಮೂಡಿಸಲಿಕ್ಕೆ ನಾವು ತುಂಬ ಕಾರ್ಯಕ್ರಮವನ್ನು ಅಥವಾ ಶ್ರಮವನ್ನು ಪಡ್ತೇವೆ. ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಕುಲಪತಿಯವರು ಅಬ್ದುಲ್ಲಾ ಕುನ್ನಿ ಅವರು ಮತ್ತು ನಮ್ಮ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ನಮ್ಮನ್ನೆಲ್ಲ ಕರೆಸಿ ನೀವೆಲ್ಲರೂ ಈ ತಿಂಗಳು ನಮ್ಮ ಜನರಲ್ಲಿ ಅಂದರೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಿನ ಎಲ್ಲ ಜನರಲ್ಲಿ ಅತ್ಯಧಿಕ ಕಾರ್ಯಕ್ರಮಗಳನ್ನು ಮಾಡಬೇಕು. ಸ್ಕ್ರೀನಿಂಗ್ ಆಗಲಿ, ಅರಿವು ಮೂಡಿಸಲು ಆಗಲಿ ಕಾರ್ಯಕ್ರಮಗಳನ್ನು ಮಾಡಿ, ವಿಶೇಷವಾಗಿ ಮಹಿಳೆಯರಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಅವರಲ್ಲಿ ಏನಾದರೂ ತೊಂದರೆ ಇದ್ದಲ್ಲಿ ಅದನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಅವರಿಗೆ ಅದಕ್ಕೆ ಏನು ಚಿಕಿತ್ಸೆ ಬೇಕು ಅಥವಾ ಮುಂದಿನ ಸಹಾಯ ಬೇಕು ಅದನ್ನೆಲ್ಲ ಮಾಡಬೇಕಂತ ಹೇಳಿ ಅವರೆಲ್ಲ ನಮ್ಮಲ್ಲಿ ಕರೆಸಿ ಇಂಥದ್ದೆಲ್ಲ ತುಂಬ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಸೊ ಇಂಥ ಕಾರ್ಯಕ್ರಮಗಳಲ್ಲಿ ಸಾಧಾರಣ 4,500 ಅಷ್ಟು ಮಹಿಳೆಯರಿಗೆ ಹಾಗೆ ಅವರ ಪರಿವಾರದವರಿಗೆ ನಾವು ಸ್ಕ್ರೀನಿಂಗ್ ಮತ್ತು ಅರಿವನ್ನು ಟ್ರೀಟ್ಮೆಂಟ್ ಮಾಡಿದ್ದೇವೆ. ಈಗ ನೀವು ನೋಡಿರ್ಬೋದು ಹೊರಗೆ ಒಂದು ದೊಡ್ಡ ಬಸ್ ನಿಂತಿದೆ, ಅದಕ್ಕೆ ನಾವು ವಿಮೆನ್ಸ್ ವೆಲ್ನೆಸ್ ಬಸ್ ಅಂತ ಕರಿತೇವೆ. ಅಂದರೆ ಮಹಿಳೆಯರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಥವಾ ಅವರಲ್ಲಿ ಏನಾದರೂ ತೊಂದರೆಗಳಲ್ಲಿದ್ದರೆ ಅದರಲ್ಲಿ ಚಿಕಿತ್ಸೆ ತಪಾಸಣೆ ಮಾಡಿ ಮತ್ತು ಮುಂದಿನ ಚಿಕಿತ್ಸೆಗೆ ನಮ್ಮ ಆಸ್ಪತ್ರೆಗೆ ನಾವು ರೆಫರಲನ್ನು ಮಾಡ್ತಾ ಇದ್ದೇವೆ. ನಾನು ವಿಶೇಷವಾಗಿ ಆ ಬಸ್ಸಿನ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆ ಬಸ್ ನಮಗೆ ರೋಟ್ರಿ ಫೌಂಡೇಶನಿಂದ ಬಂದದ್ದು. ಒಂದು ರೋಟ್ರಿ ಫೌಂಡೇಶನಿಂದ ಅವರು ಗ್ರ್ಯಾಂಟ್ ಕೊಟ್ಟು ಆ ಬಸ್ಸನ್ನು ನಮ್ಮ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ. ಅದು ನಮ್ಮ ವೈಸ್ ಚಾನ್ಸಲರ್ ಆಗಿರೋ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಅವರ ಮಾರ್ಗದರ್ಶನದಲ್ಲಿ ನಮಗೆ ಆ ಬಸ್ ಸಿಕ್ಕಿದೆ. ಮತ್ತು ಅದರಲ್ಲಿ ನಾವು ಸಾಧಾರಣ ಮಹಿಳೆಯರಿಗೆ ಸಂಬಂಧಪಡಿಸಿದಾಗೆ ಬ್ರೆಸ್ಟ್ ಮತ್ತು ಸರ್ವೈಕಲ್ ಕ್ಯಾನ್ಸರ್, ಸ್ತನದ ಮತ್ತು ಗರ್ಭಕೋಶದ ಕಂಠದ ಕ್ಯಾನ್ಸರಿಗೆ ಅದರಲ್ಲಿ ಸ್ಕ್ರೀನಿಂಗ್ ಟೆಸ್ಟನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ. ಸೊ ಅದು ಟೆಸ್ಟ್ ನೀವು ಆಸ್ಪತ್ರೆಗೆ ಹೋಗಿ ಮಾಡಿಸ್ಕೊಳ್ಳಿಕ್ಕೆ ಹೋದರೆ ಅದರಲ್ಲಿ ನಿಮಗೆ ಸಾಧಾರಣ 6,500 7 ಸಾವಿರ ಖರ್ಚಿರ್ಬೋದು. ಆದರೆ ಇಲ್ಲಿ ನಾವು ಅದನ್ನು ಉಚಿತವಾಗಿ ಮಾಡಿ ಮತ್ತು ಅದರ ರಿಸಲ್ಟನ್ನು ನಿಮಗೆ ನಾವು ಮತ್ತು ನಿಮ್ಮ ಫೋನ್ ನಂಬರ್ ಎಲ್ಲ ತೊಗೊಳ್ತಾರೆ. ಸೊ ಏನಾದರೂ ತೊಂದರೆಗಳಿದ್ದರೆ ಏನಾದರೂ ತೊಂದರೆ ಕಂಡು ಬಂದರೆ ನಾವು ಅದರ ವಿಷಯ ಕೂಡಲೇ ಅದರ ಮಾಹಿತಿ ಕೊಡ್ತೇವೆ. ಸೊ ಮತ್ತೆ ನೀವು ಮುಂದಿನ ಚಿಕಿತ್ಸೆಗೆ ಹೋಗ್ಬೋದು. ಸೊ ಇಷ್ಟು ನಾನು ಹೇಳ್ತಾ ಇದ್ದೇನೆ. ಮತ್ತು ಇಲ್ಲಿ ಉಪಸ್ಥಿತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾವು ಇವತ್ತು ಫಸ್ಟ್ ನಾನು ಬಾಯಿ ಕ್ಯಾನ್ಸರ್ ವಿಷಯ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಮತ್ತು ಅದರ ನಂತರ ಡಾಕ್ಟರ್ ಪ್ರಿಯಾಂಕಾ ಇದ್ದಾರೆ, ಅವರು ಬ್ರೆಸ್ಟ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ವಿಷಯ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಈ ಫೋಟೋಗ್ರಾಫ್ಸಲ್ಲಿ ನೀವು ನೋಡ್ಬೋದು ಒಬ್ಬ ಮಹಿಳೆಯ ಫೋಟೋಗ್ರಾಫ್ಸ್ ಇವು. ಸೊ ನೀವು ನೋಡ್ಬೋದು ಅವರ ಮುಖದ ಎಷ್ಟು ಭಾಗ ಬಾಯಿಯ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಹರಡಿದೆ ಅಂತ ನೋಡ್ಬೋದು. ಇದು ಒಂದು ತುಂಬ ಸುಧಾರಿತವಾದ ಹಂತದಲ್ಲಿ ಪತ್ತೆ ಹಚ್ಚಲಾದ ಕ್ಯಾನ್ಸರ್ ಈ ಪೇಷಂಟಲ್ಲಿ. ಸೊ ನೀವು ನೋಡ್ಬೋದು ಅವರ ಮುಖದ ಕೆಳಗೆ ಸಾಧಾರಣ ಕಾಲ್ವಾಸ್ ಭಾಗ ಅಷ್ಟು ಕ್ಯಾನ್ಸರ್ ರೋಗ ಸ್ಪ್ರೆಡ್ ಆಗಿದೆ. ಆ್ಯಕ್ಚುಲಿ ನೋಡಿದರೆ ಇದಕ್ಕಿಂತ ಹೆಚ್ಚೇ ಸ್ಪ್ರೆಡ್ ಇರ್ತದೆ, ನಮಗೆ ಹೊರಗಿಂದ ಕಾಣೋದು ಇಷ್ಟು. ಸೊ ನೀವು ಅಂದ್ಕೊಳ್ಬೋದು ಇಂಥ ಪೇಷಂಟ್ಸನ್ನು ನಾವು ಈಗ ನೋಡ್ತೇವೆ, ಯಾಕಂದರೆ ಇಷ್ಟು ನಮ್ಮ ಜಿಲ್ಲೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳು ಇರುವಾಗ ಇಂಥ ಪೇಷಂಟ್ಸ್ ಬರ್ತಾರ ಅಂತ. ಹೌದು, ಇನ್ನೂ ಸಹ ಈ ಸ್ಟೇಜಲ್ಲಿ ಪೇಷಂಟ್ಸ್ ಬರೋದು ತುಂಬ ಹೆಚ್ಚು. ಯಾಕೆಂದರೆ ಎಲ್ಲರೂ ಅಂದ್ಕೊಳ್ತಾರೆ ಯಾವುದೇ ರೋಗ ಬಂದಾಗ ಇದು ತನ್ನಷ್ಟಕ್ಕೆ ಗುಣ ಆಗ್ತದೆ ಅಥವಾ ನಾವು ನಿರ್ಲಕ್ಷ್ಯ ಮಾಡ್ಬೋದು, ನಾವು ಚಿಕಿತ್ಸೆಗೆ ಹೋಗಬೇಕಂತಿಲ್ಲ ಅಂತ ನಾವು ಅದನ್ನು ಮುಚ್ಚುಮರೆ ಮಾಡೋದೇ ಹೆಚ್ಚು. ಸೊ ಅದರಿಂದಾಗಿ ಅದು ತುಂಬ ಸ್ಪ್ರೆಡ್ ಆದ ನಂತರ, ಹರಡಿದ ನಂತರ, ತೊಂದರೆಗಳು ಶುರುವಾದ ನಂತರ ನಾವು ಚಿಕಿತ್ಸೆಗೆ ಹೋಗೋದು ಹೆಚ್ಚು. ಈಗ ಈ ಚಿತ್ರವನ್ನು ನೋಡಿದರೆ ನೀವು ಅಂದ್ಕೊಳ್ಬೋದು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ತುಂಬ ಕಡಿಮೆ ಅಂತ. ಇಲ್ಲ, ಅದು ಮುಂಚೆ ಸರಿಯಾದ ವಿಶೇಷ ಇರ್ಬೋದು, ಆದರೆ ಈಗ ಅದು ಹಾಗೆ ಇಲ್ಲ.
ನಮ್ಮ ದೇಶದಲ್ಲಿ ಆಗುವ ಬೇರೆ ಬೇರೆ ಕ್ಯಾನ್ಸರ್ಗಳನ್ನು ನಾವು ಒಂದು ಪಟ್ಟಿ ಮಾಡಿದರೆ, ಲಿಸ್ಟ್ ಮಾಡಿದರೆ, ಅದರ ಪುರುಷರಲ್ಲಿ ಬಾಯಿಯ ಕ್ಯಾನ್ಸರ್ 1ನೇ ನಂಬರಲ್ಲಿದೆ. ಟಾಪ್ ಮೋಸ್ಟ್ ಕ್ಯಾನ್ಸರ್ ಅಮಂಗ್ ಮೆನ್ ಪುರುಷರಲ್ಲಿ. ಮಹಿಳೆಯರಲ್ಲಿ ಅದು 4ನೇ ಸ್ಥಾನದಲ್ಲಿದೆ. ಇಟ್ಸ್ 4th ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಮಂಗ್ ವಿಮೆನ್. ಮಹಿಳೆಯರಲ್ಲಿ ಕಂಡುಬರುವ ಎಲ್ಲ ಕ್ಯಾನ್ಸರ್ಗಳಲ್ಲಿ 4ನೇ ಸ್ಥಾನದಲ್ಲಿರೋದು ಬಾಯಿಯ ಕ್ಯಾನ್ಸರ್. ನೆಕ್ಸ್ಟ್. ಸೊ ಇದನ್ನು ತಡೆಗಟ್ಟಬಹುದಾ? ಹೌದು. 90% ಅಷ್ಟು ಬಾಯಿಯ ಕ್ಯಾನ್ಸರನ್ನು ನಾವು ತಡೆಗಟ್ಟಬಹುದು. ಅದನ್ನು ಆಗದಾಗೆ ನೋಡ್ಕೊಳ್ಬೋದು. ಮತ್ತು ಅದನ್ನು ನಾವು ಯೂಶ್ವಲಿ ಫಸ್ಟ್ ಸ್ಟೇಜಲ್ಲಿ, ಅಂದರೆ ಆದ ಕೂಡಲೇ ಅದನ್ನು ಪತ್ತೆ ಹಚ್ಚಿ ಅದರಿಂದ ಗುಣಮುಕ್ತ ಆಗ್ಬೋದು. ಆದರೆ ಅದು ಆಗೋದು ಸ್ವಲ್ಪ ಕಡಿಮೆ. ಯಾಕಂತ ಹೇಳಿದರೆ, ನೆಕ್ಸ್ಟ್ ಸ್ಟೇಜ್ ನೀವು ಅಂದ್ಕೊಳ್ಬೋದು 90% ನಾವು ಅದನ್ನು ತಡೆಗಟ್ಟಬಹುದು ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು ಬಿರ್ಬೋದು ಅಂತ. ಸೊ ಬಾಯಿಯ ಕ್ಯಾನ್ಸರ್ ಆಗೋದು ಹೆಚ್ಚಾಗಿ ತಂಬಾಕುವಿನಿಂದಾಗಿ. ಸೊ 90% ಓರಲ್ ಕ್ಯಾನ್ಸರ್ ಆಗೋದು ತಂಬಾಕು ಸೇವನೆಯಿಂದಾಗಿ. ಸೊ ಇದು ನಮ್ಮ ಭಾರತ ಜನರಲ್ಲಿ ತುಂಬ ಹೆಚ್ಚು. 15 ವರ್ಷ ಪ್ರಾಯಕ್ಕಿಂತ ಹೆಚ್ಚು ಜನರಲ್ಲಿ ನೋಡಿದರೆ ಸಾಧಾರಣ 20-30% ಜನ ತಂಬಾಕುವನ್ನು ಸೇವಿಸ್ತಾರೆ ಬೇರೆ ಬೇರೆ ವಿಧದಲ್ಲಿ. ಆದರೆ ಅದರಿಂದಾಗಿ ಈಗ ನಮ್ಮ ದೇಶದಲ್ಲಿ ಬಾಯಿಯ ಕ್ಯಾನ್ಸರ್ ಅಥವಾ ಓರಲ್ ಕ್ಯಾನ್ಸರ್ ತುಂಬ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಇದರಲ್ಲಿ ನೋಡ್ಬೋದು, ತಂಬಾಕುವಲ್ಲಿ ತುಂಬ ಬೇರೆ ಬೇರೆ ಥರದಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ಸ್ಮೋಕ್ ಟೊಬ್ಯಾಕೊ ಮತ್ತು ಸ್ಮೋಕ್ಲೆಸ್ ಟೊಬ್ಯಾಕೊ ಅಂತ ಹೇಳ್ತೇವೆ. ಅಂದರೆ ಒಂದು ಹೊಗೆ ಸಹಿತ, ಒಂದು ಹೊಗೆ ರಹಿತ. ಓಕೆ. ಸೊ ಹೊಗೆ ಸಹಿತ ಅಂತ ಹೇಳಿದರೆ ಯೂಶ್ವಲಿ ಅದನ್ನು ಬಳಸೋದು ನಾವು ಸಿಗರೆಟ್ ಅಥವಾ ಬೀಡಿ ಆ ಥರದಲ್ಲಿ. ಮತ್ತು ಹೊಗೆ ರಹಿತ ಅಂತ ಹೇಳಿದರೆ ಪಾನ್, ಗುಟ್ಕಾ, ಬೀಡಿ, ಮಿಶ್ರಿ, ಮಾವ ಇಂಥ ಬೇರೆ ಬೇರೆ ಥರದಲ್ಲಿ ನಮ್ಮ ದೇಶದಲ್ಲಿ ನಾವು ತಂಬಾಕುವನ್ನು ಸೇವಿಸ್ತಾ ಇದ್ದೇವೆ. ಈಗ ಒಂದು ಒಂದು ಸಿಗರೆಟನ್ನು ಉರಿಸಿದಾಗ ಅದರ ಹೊಗೆ ಬರ್ತದಲ್ಲ, ಆ ಹೊಗೆಯಲ್ಲಿ ಸಾಧಾರಣ ಎಷ್ಟು ರಾಸಾಯನಿಕಗಳಿದೆ ಅಂತ ನೀವು ಹೇಳ್ಬೋದಾ? ಒಂದು ಅಂದಾಜು, ಒಂದು ಗೆಸ್ ಮಾಡ್ಬೋದಾ? ಆ ಸಿಗರೆಟ್ ಸ್ಮೋಕಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ಅಂತ ಹೇಳಿ? ಅದರಲ್ಲಿ ಸಾಧಾರಣ 7,000 ರಾಸಾಯನಿಕಗಳಿವೆ, 7,000 ಕೆಮಿಕಲ್ಸ್. ಮತ್ತು ಅದರಲ್ಲಿ 70 ಕೆಮಿಕಲ್ಸಿಂದಾಗಿ ಡೈರೆಕ್ಟ್ ಕ್ಯಾನ್ಸರ್ ಆಗುವ ಚಾನ್ಸ್ ಇರ್ತದೆ. ಸೊ ವಿಷಪೂರಿತ ಕೆಮಿಕಲ್ಸ್ ಸಾಧಾರಣ 70. ನೀವು ಕೇಳ್ಬೋದು ಅದರಲ್ಲಿ ಏನೇನು ಉಂಟು ಅಂತ ಹೇಳಿ. ಅದರಲ್ಲಿ ನಾವು ರಸ್ತೆಗೆ ಹಾಕುವ ಟಾರ್ ಉಂಟು, ನಮ್ಮ ಮನೆ ಕ್ಲೀನ್ ಮಾಡುವ ಅಮೋನಿಯಾ ಉಂಟು, ನಮ್ಮ ಮನೆಯಲ್ಲಿ ಇಲ್ಲಿ ಬಂದರೆ ಅದಕ್ಕೆ ನಾವು ವಿಷ ಹಾಕ್ತೇವೆ, ಅದರಲ್ಲಿ ಆರ್ಸೆನಿಕ್ ಇದೆ, ಅದಿರ್ತದೆ. ನಮ್ಮ ವಾಹನಗಳಲ್ಲಿರುವ ಎಕ್ಸಾಸ್ಟಲ್ಲಿ ಬರುವ ಕಾರ್ಬನ್ ಮೊನಾಕ್ಸೈಡ್ ಇದೆ, ಅದಿರ್ತದೆ ಅದರಲ್ಲಿ. ನಮ್ಮ ವಾಹನಗಳ ಬ್ಯಾಟ್ರಿಯಲ್ಲಿ ಕ್ಯಾಡ್ಮಿಯಂ ಮತ್ತು ಲೆಡ್ ಅಂತ ಇರ್ತದೆ, ಅದಿರ್ತದೆ ಅದರಲ್ಲಿ. ನ್ಯಾಫ್ತಲಿನ್ ಬಾಲ್ಸಲ್ಲಿರುವ ಕೆಮಿಕಲ್ಸ್ ಅದರಲ್ಲಿ ಇರ್ತದೆ. ಸೊ ಇದೆಂತ ನಾವು ಯಾವ್ಯಾವುದು ನಾವು ಮಕ್ಕಳ ಕೈಯಲ್ಲಿ ಕೊಡೋದಿಲ್ವೋ ಅಂಥದ್ದೆಲ್ಲ ರಾಸಾಯನಿಕಗಳು ಸಿಗರೆಟ್ ಸ್ಮೋಕಲ್ಲಿದೆ. ಈಗ ನಾವು ಯಾವುದಾದ್ರೂ ಅಂಗಡಿಗೆ ಹೋಗಿ ಏನಾದರೂ ಒಂದು ಪಾಯ್ಸನ್ ತೊಗೊಂಡು ಬಂದರೆ ಅವ್ರು ನಮ್ಮ ಮಕ್ಕಳ ಕೈಯಲ್ಲಿ ಸಿಗೋದಾಗೆ ಇಡ್ತೇವೆ, ಅದ್ರಲ್ಲಿ ಬರೆದಿರ್ತದೆ ಪಾಯ್ಸನ್ ಕೀಪ್ ಔಟ್ ಆಫ್ ರೀಚ್ ಆಫ್ ಚಿಲ್ಡ್ರನ್, ಮಕ್ಕಳಿಂದ ದೂರ ಇಡಿ ಅಂತ ಹೇಳಿದರೆ. ಆದರೆ ನೀವು ಯಾವುದೇ ತಂಬಾಕು ಪ್ಯಾಕೆಟ್ ಮೇಲೆ ಇದನ್ನು ನೋಡಿದ್ದೀರಾ? ಇಲ್ಲ, ಯಾರೂ ಹೇಳೋದಿಲ್ಲ ಇದು ಹಾನಿಕಾರಕ ಅಂತ. ಮಕ್ಕಳ ಕೈಯಲ್ಲಿ ಸಹ ಕೊಡ್ತಾರೆ, ಹೌದಾ? ಸೊ ಇದರ ವಿಷಯ ನಾವು ಕಾಳಜಿ ವಹಿಸಬೇಕು. ಈಗ ತಂಬಾಕುವಿನಿಂದ ಬಾಯಿಯ ಕ್ಯಾನ್ಸರ್ ಮಾತ್ರ ಅಲ್ಲ, ಈಗ ತಂಬಾಕು ಸೇವಿಸಿರೋ ಹತ್ತಿರ ನಾವು ಹೋದರೆ ನೀವು ನೋಡ್ಬೋದು ಬಾಯಿಯಿಂದ ದುರ್ವಾಸನೆ ಬರೋದು ಹೆಚ್ಚು, ಕೆಟ್ಟ ವಾಸನೆ ಬರ್ತದೆ. ಕೂಡಲೇ ನಾವು ಹೇಳ್ತೀವಿ ದೂರ ಹೋಗಿ ಅಂತ ಹೇಳಿ, ಹೌದಾ? ಅದು ಮಾತ್ರ ಅಲ್ಲ, ಹಲ್ಲೆಲ್ಲ ಕಪ್ಪಾಗೋದು, ವಸಡು ಕಪ್ಪಾಗೋದು, ಬಾಯಿಂದ ವಾಸನೆ ಬರೋದು, ರುಚಿ ಬದಲಾವಣೆ ಆಗೋದು. ಅದು ಮಾತ್ರ ಅಲ್ಲ, ನಮ್ಮ ಬಾಯಿಯಲ್ಲಿ ಲಾಲಾರಸ ಅಂತ ಹೇಳ್ತೇವೆ, ಸಲೈವ ಅಂತ, ಅದು ಕಡಿಮೆ ಆಗೋದು. ಅದರೊಟ್ಟಿಗೆ ಬಾಯಿಯ ಕ್ಯಾನ್ಸರ್ ಆಗೋದು. ಇದೆಲ್ಲ ತಂಬಾಕು ಸೇವನೆಯಿಂದಾಗಿ ನಾವು ನೋಡಿ ಬರುವ ರಿಸಲ್ಟ್ಸ್. ನೆಕ್ಸ್ಟ್. ಸೊ ತಂಬಾಕು ಮಾತ್ರವಾ? ಇಲ್ಲ, ಅದರೊಟ್ಟಿಗೆ ಸಾರಾಯಿ, ಆಲ್ಕೋಹಾಲ್ ಅಂತ ಹೇಳ್ತೇವೆ. ಸಾರಾಯಿ ಮತ್ತು ತಂಬಾಕು ಇದೆರಡು ಮುಖ್ಯ ಕಾರಣಗಳು ಬಾಯಿಯ ಕ್ಯಾನ್ಸರ್ ಆಗಲಿಕ್ಕೆ. ಈಗ ನೀವು ಕೇಳ್ಬೋದು, ಸಾರಾಯಿಯಿಂದ ಅಷ್ಟು ಇಫೆಕ್ಟ್ ಉಂಟಾ? ಹೌದು, ನಾವು ಯಾವಾಗಲೂ ಸಾರಾಯಿ ಸೇವನೆಯಿಂದ ಬೇರೆ ತುಂಬ ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಆಗ್ತದಂತ ಹೇಳ್ತೇವೆ. ಹಸಿವು ಕಡಿಮೆ ಆಗುವುದು, ಲಿವರ್ ಅಂತ ಹೇಳ್ತೇವೆ, ಯಕೃತ್ತು ಡ್ಯಾಮೇಜ್ ಆಗೋದು ಅಲ್ವಾ? ನಮ್ಮ ದೇಹಕ್ಕೆ ಬೇರೆ ಬೇರೆ ರೋಗಗಳಿಂದ ಹೋರಾಡುವ ಶಕ್ತಿ ಕಡಿಮೆ ಆಗೋದು, ಇಮ್ಯುನಿಟಿ ಕಡಿಮೆ ಆಗೋದು, ಇದೆಲ್ಲ ನಾವು ಸಾರಾಯಿ ಸೇವಿಸುವವರಲ್ಲಿ ಹೆಚ್ಚಾಗಿ ನೋಡ್ತೇವೆ. ಸೊ ಅವರಲ್ಲಿ ಇದು ಎರಡು ಚಟ, ತಂಬಾಕು ಮತ್ತು ಸಾರಾಯಿ ಚಟ ಒಟ್ಟಿದ್ರೆ ಅದು ಇಫೆಕ್ಟ್ ಇನ್ನೂ ಹೆಚ್ಚಾಗಿ ನೋಡ್ತೇವೆ ನಾವು. ಅದು ಕೆಟ್ಟ ಪರಿಣಾಮಗಳು ಇನ್ನೂ ಹೆಚ್ಚು. ಅದರೊಟ್ಟಿಗೆ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ, ಈಗ 2-3 ವರ್ಷದಿಂದ ನಾವು ಕೋವಿಡ್ ವೈರಸ್ ತುಂಬ ಕೇಳ್ತಾ ಇದ್ದೇವೆ, ಹೌದಾ? ಕೋವಿಡ್ ವೈರಸ್, ಅದಕ್ಕೆ ವ್ಯಾಕ್ಸಿನೇಷನ್ ತೊಗೊಂಡಿದ್ದೇವೆ, ಅದೆಲ್ಲ ಮಾಡಿದ್ದೇವೆ. ಹಾಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ನಮ್ಮ ದೇಹದಲ್ಲಿ ಇರ್ತದೆ. ಅದು ಹೆಚ್ಚಾಗಿ ಏನೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ, ಆದರೆ ಬಾಯಿಯ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೋಡಿದ್ದೇವೆ. ಸೊ ನಾನು ಇಷ್ಟೆಲ್ಲ ಹೇಳಿದ ನಂತರ ಇದೆಲ್ಲ ಯಾರಾದರೂ ದುಶ್ಚಟ ಇರುವವರು ನಮಗೆ ಅದು ಆಗುವ ಅಪಾಯ ಉಂಟಾ ಅಂತ ಒಮ್ಮೆ ಯೋಚನೆ ಮಾಡಬೇಕು.
ಈಗ ನಮ್ಮ ಊರಲ್ಲೆಲ್ಲ ಮಳೆ ಬರುವಾಗ ನಾವು ಫಸ್ಟ್ ಹೇಳ್ತೇವೆ ಮೋಡ ಬಂದಾಗ ಮಳೆ ಬರುವ ಮುನ್ಸೂಚನೆ ಅಂತ ಅಲ್ವಾ. ಹಾಗೆ ಕ್ಯಾನ್ಸರ್ ರೋಗ ಆಗಲಿಕ್ಕೆ ಮುನ್ಸೂಚನೆಗಳಿವೆಯಾ ಅಂತ ಅಂದ್ಕೊಂಡ್ರೆ ಬಾಯಿಯಲ್ಲಿ ಕೆಲವು ವ್ಯತ್ಯಾಸಗಳು ಕಂಡು ಬರ್ತದೆ. ಅದು ಸಹ ತಂಬಾಕು ಸೇವಿಸುವವರಲ್ಲಿ ಹೆಚ್ಚು. ಸೊ ಅದಕ್ಕೆ ಏನು ಹೇಳ್ತೇವೆ ಅಂತ ಹೇಳಿದರೆ ಬಿಳಿ ಪ್ಯಾಚ್ ಆಗೋದು, ಬಿಳಿ ಪ್ಯಾಚ್ ಆಗಲಿ, ಅದು ಬಿಳಿ ಪ್ಯಾಚ್ ಎಷ್ಟು ಉಜ್ಜಿದ್ರೂ ಸಹ ಹೋಗೋದಿಲ್ಲ. ಅಥವಾ ಕೆಂಪು ಪ್ಯಾಚ್ ಆಗೋದು, ಅಥವಾ ಬಿಳಿ ಮತ್ತು ಕೆಂಪು ಮಿಕ್ಸ್ಡ್ ಪ್ಯಾಚ್ ಆಗೋದು, ಇದೆಲ್ಲ ಕ್ಯಾನ್ಸರ್ ರೋಗದ ಮುನ್ಸೂಚನೆಗಳು. ಸೊ ನಿಮ್ಮ ಬಾಯಿಯಲ್ಲಿ ಇದೇನಾದರೂ ಕಂಡು ಬಂದರೆ ನೀವು ಕೂಡಲೇ ಮುಂದಿನ ಟೆಸ್ಟಿಗೆ ಅಥವಾ ತಪಾಸಣೆಗೆ ಕೂಡಲೇ ಹೋಗಬೇಕು. ನೆಕ್ಸ್ಟ್ ಇದರೊಟ್ಟಿಗೆ ಇನ್ನೊಂದು ಏನು ಕಂಡು ಬಂದಿದೆ ಅಂತ ಹೇಳಿದರೆ, ಕ್ಯಾನ್ಸರ್ ರೋಗ ಪೇಷಂಟ್ಸ್ ಯಾರು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾರೋ ಅವರಲ್ಲಿ ಒಂದು ಕಂಡೀಷನ್ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ ನಾವು. ಅದನ್ನು ಹೆಚ್ಚಾಗಿ ಅಡಿಕೆ ತಿನ್ನೋರಲ್ಲಿ ನೋಡಿದ್ದಾರೆ. ಸೊ ಅದರಿಂದ ಏನಾಗಿದೆ ಅಂದರೆ ಬಾಯಿ ತೆರೆಯೋದು ಕಡಿಮೆ ಆಗ್ತಾ ಹೋಗ್ತದೆ. ಸಾಧಾರಣ ನಾವು 3 ಬೆರಳಷ್ಟು ಬಾಯಿ ತೆಗಿಬೋದು, ಮಾಡಿದಾಗ 3 ಬೆರಳಷ್ಟು ಬಿಡ್ತಿರ್ತದೆ. ಆದರೆ ಈ ಕಂಡೀಷನ್ ಇದ್ದವರಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಬಾಯಿಯಲ್ಲಿ ಏನಾದರೂ ತಿನ್ನುವಾಗ, ಖಾರದ ಪದಾರ್ಥ ತಿನ್ನುವಾಗ ಬಾಯಿಯಲ್ಲಿ ಉರಿ ಬರುವುದು. ಸೊ ಇದೆಲ್ಲ ಕಂಡೀಷನ್ಸ್, ಇದೆಲ್ಲ ಯಾರಿಗಾದರೂ ತನ್ನ ಬಾಯಿಯಲ್ಲಿ ಆಗ್ತಾ ಉಂಟಂತ ಗೊತ್ತಾದರೆ ಕೂಡಲೇ ಮುಂದಿನ ತಪಾಸಣೆಗೆ ಅವರು ಹೋಗಬೇಕು. ನೆಕ್ಸ್ಟ್ ಅದನ್ನು ಬಿಟ್ಟು ಬಾಯಲ್ಲಿ ಹುಣ್ಣಾಗೋದು. ಈಗ ಬಾಯಿಯಲ್ಲಿ ಆಗುವ ಪ್ರತಿಯೊಂದು ಹುಣ್ಣು ಕ್ಯಾನ್ಸರ ಅಲ್ಲ. ಈಗ ನಾವೇನಾದರೂ ತಿನ್ನುವಾಗ ಏನಾದರೂ ತಾಗಿದರೆ ಹುಣ್ಣಾಗ್ತದೆ, ಅಥವಾ ನಾವು ಬ್ರಷ್ ಮಾಡುವಾಗ ಜೋರಾಗಿ ಬ್ರಷ್ ಮಾಡಿದರೆ ಹುಣ್ಣಾಗುವ ಚಾನ್ಸ್ ಉಂಟು. ಇಲ್ಲವಾದರೆ ಮಕ್ಕಳಲ್ಲಿ ಕೆಲವೊಮ್ಮೆ ಪರೀಕ್ಷೆಯ ಟೈಮಲ್ಲಿ ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳ್ತೇವೆ ನಾವು, ಆ ಟೈಮಲ್ಲಿ ಸಹ ಬಾಯಿಯಲ್ಲಿ ಹುಣ್ಣಾಗ್ತದೆ. ಬಟ್ ಈ ಎಲ್ಲ ಕಾರಣಕ್ಕೆ ಆದ ಹುಣ್ಣು ಸಾಧಾರಣ ಒಂದು 2-3 ವಾರದಲ್ಲಿ ಗುಣ ಆಗ್ತದೆ. ಈಗ ಏನಾದರೂ ತಿನ್ನುವಾಗ ತಾಗಿದ ಹುಣ್ಣು ಒಂದು 2 ವಾರ ಇರ್ತದೆ, ಮತ್ತೆ ಗುಣ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ನಾವು ಡಾಕ್ಟ್ರ್ ಹತ್ರ ಹೋಗಿರ್ತೇವೆ, ಒಂದು ಫಿಲ್ಲಿಂಗ್ ಮಾಡಿಸ್ಕೊಂಡಿರ್ತೇವೆ, ಆ ಫಿಲ್ಲಿಂಗ್ ತುದಿ ಶಾರ್ಪ್ ಇದ್ದರೆ ಸಹ ಬಾಯಿಯಲ್ಲಿ ಹುಣ್ಣಾಗ್ತದೆ. ಸೊ ಇದೆಲ್ಲ ಕಾರಣಕ್ಕೆ ಆದ ಹುಣ್ಣು ಯೂಶ್ವಲಿ 2 ಅಥವಾ 3 ವಾರದಲ್ಲಿ ಗುಣ ಆಗ್ತದೆ. ಅದಕ್ಕಿಂತ ಹೆಚ್ಚಿದ್ದರೆ ಅದ್ರ ವಿಷಯ ನಾವು ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೋದು. ಇಲ್ಲದ್ರೆ ಬಾಯಿಯಲ್ಲಿ ಉರಿ ಬರೋದು, ವಿನಾಕಾರಣ ಉರಿ ಬಂದರೆ ಸಹ ನಾವು ಅದರ ವಿಷಯ ಕಾಳಜಿ ವಹಿಸಬೇಕು. ಈಗ ಕ್ಯಾನ್ಸರ್ ರೋಗವನ್ನು ಅದರ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಅದರಿಂದ ಏನಾದರೂ ಚಿಕಿತ್ಸೆಯಲ್ಲಿ ಅಥವಾ ತೊಂದರೆ ಏನಾದರೂ ಪರಿಣಾಮ ಆಗ್ತದಾ? ಹೌದು. ಈಗ ನೀವು ನೋಡ್ಬೋದು, ಲೆಫ್ಟ್ ಸೈಡ್ ಚಿತ್ರದಲ್ಲಿ ಒಂದು ಸಣ್ಣ ಹುಣ್ಣುಂಟು, ಆದರೆ ರೈಟ್ ಸೈಡ್ ಚಿತ್ರದಲ್ಲಿ ಅದು ತುಂಬ ಹರಡಿದ ಸ್ಟೇಜ್, ಕ್ಯಾನ್ಸರಿನ ತುಂಬ ಅಡ್ವಾನ್ಸ್ ಸ್ಟೇಜ್. ಸೊ ಇದೆರಡು ಸ್ಟೇಜಲ್ಲಿ ಪೇಷಂಟ್ಸ್ ಬಂದರೆ ನಿಮ್ಗೇನು ಅನಿಸ್ತದೆ, ಯಾವ ಸ್ಟೇಜಲ್ಲಿ ಬರೋದು ಒಳ್ಳೆಯದಂತ? ಈಚೆ ಸ್ಟೇಜ್ ಅಲ್ವಾ, ಫಸ್ಟ್ ಪಿಕ್ಚರ್. ಯಾಕೆ? ನೆಕ್ಸ್ಟ್ ಸ್ಲೈಡ್ ಅದು ಫಸ್ಟ್ ಸ್ಟೇಜಲ್ಲಿ ಒಂದು ಸಣ್ಣ ಹುಣ್ಣಿದ್ರೆ ಅದನ್ನು ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ, ಸರ್ಜರಿ ಮಾಡಿ ಗುಣಪಡಿಸ್ಬೋದು. ಸೊ ನಿಮಗೆ ನೋವು ಕಡಿಮೆ ಆಗ್ತದೆ, ಗಾಯ ಬೇಗ ಗುಣ ಆಗ್ತದೆ, ಹೆಚ್ಚು ಖರ್ಚಾಗೋದಿಲ್ಲ, ಮತ್ತು ಅದು ಚಿಕಿತ್ಸೆ ಫಲಕಾರಿಯಾಗ್ತದೆ, ಸಕ್ಸಸ್ಫುಲ್. ಯಾಕೆಂದರೆ ಅದು ಆರಂಭಿಕ ಹಂತದಲ್ಲಿ ಪತ್ತೆಯಾದ ಕ್ಯಾನ್ಸರ್ ಸಾಧಾರಣ 85% ಸಕ್ಸಸ್ ರೇಟ್ ಇದೆ. ಅದು ಮತ್ತೆ ವಾಪಸ್ ನೋಡಲಿಕ್ಕೆ ಬರೋದಿಲ್ಲ. ಬಟ್ ಅದು ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಪತ್ತೆಯಾದ ಕ್ಯಾನ್ಸರಲ್ಲಿ ಸಕ್ಸಸ್ ರೇಟ್ ಬರೀ 27%, 27% ಮಾತ್ರ ಟ್ರೀಟ್ಮೆಂಟ್ ಫಲಕಾರಿಯಾಗ್ತದೆ. ಇಲ್ಲಾಂದರೆ ಪೇಷಂಟ್ಸನ್ನು ನಾವು ಕಳೆದುಕೊಳ್ತೇವೆ. ಮತ್ತು ನೀವು ನೋಡ್ಬೋದು, ಅಷ್ಟು ಹರಡಿದ ನಂತರ ಟ್ರೀಟ್ಮೆಂಟ್ ಹೆಚ್ಚಿರ್ತದೆ. ಶಸ್ತ್ರಚಿಕಿತ್ಸೆ ಒಟ್ಟಿಗೆ ಬೇರೆ ಚಿಕಿತ್ಸೆ ಮಾಡಬೇಕು. ಅದು ನೋವು ಹೆಚ್ಚು, ಗುಣ ಆಗಲಿಕ್ಕೆ ಟೈಮ್ ಲೇಟ್ ಆಗ್ತದೆ, ಮತ್ತು ಹಾಸ್ಪಿಟ್ಲಲ್ಲಿ ಹೆಚ್ಚು ಸಮಯ ನಿಲ್ಲಬೇಕು ಅಲ್ವಾ. ಸೊ ಇಷ್ಟೆಲ್ಲ ಕಷ್ಟಗಳು ಹೆಚ್ಚು. ಸೊ ಯಾವಾಗಲೂ ಅರ್ಲಿ ಡಯಾಗ್ನೋಸಿಸ್ ಇಸ್ ಬೆಟರ್. ಬೇಗ ಅದನ್ನು ಗುರುತಿಸಿ ಚಿಕಿತ್ಸೆ ತಗೊಳ್ಳೋದು ಯಾವಾಗಲೂ ಒಳ್ಳೆಯದು. ನೆಕ್ಸ್ಟ್, ಈಗ ಬಾಯಿಯ ವಿಷಯ ನಾನು ಯಾಕೆ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತೇನೆ ಅಂತ ಹೇಳಿದರೆ, ಬಾಯಿಯಲ್ಲಿ ಏನಾದರೂ ತೊಂದರೆ ಆದರೆ ನಮಗೆ ಗೊತ್ತಾಗೋದು ಬೇಗ ಅಲ್ವಾ. ಈಗ ದೇಹದ ಬೇರೆ ಬೇರೆ ಭಾಗದಲ್ಲಿ ಏನಾದರೂ ತೊಂದರೆ ಆದರೆ ಗೊತ್ತಾಗೋದು ಕಷ್ಟ. ಬಾಯಿಯಲ್ಲಿ ಏನಾದರೂ ಸಣ್ಣ ಹುಣ್ಣಾದರೆ ನಮಗೆ ಕೂಡಲೇ ನಾಲಿಗೆ ತಾಗಿದ ಕೂಡಲೇ ಗೊತ್ತಾಗ್ತದೆ ಯಾವ ಹುಣ್ಣಾಗಿದೆ, ಏನಾದರೂ ತೊಂದರೆ ಉಂಟು, ಅಥವಾ ಮಚ್ಚೆ ಆದರೆ ಅಥವಾ ಗೆಡ್ಡೆ ಬಂದರೆ ನಮಗೆ ಕೂಡಲೇ ಗೊತ್ತಾಗ್ತದೆ. ದೇಹದ ಬೇರೆ ಭಾಗ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಸೊ ಅಲ್ಲಿ ಏನಾದರೂ ತೊಂದರೆ ಬಂದರೆ ಗೊತ್ತಾಗೋದು ಸಹ ಲೇಟ್, ಚಿಕಿತ್ಸೆ ಆಗೋದು ಸಹ ಲೇಟ್. ಆದರೆ ಬಾಯಿಯ ವಿಷಯದಲ್ಲಿ ಇದು ನಮಗೆ ದೇವರ ಒಂದು ಕೊಟ್ಟ ವರ ಅಂತ ಹೇಳ್ಬೋದು. ಸೊ ನಾವು ಯಾವಾಗಲೂ ಒಂದು ತಿಂಗಳಿಗೆ ಒಮ್ಮೆ ಅಥವಾ 15 ದಿವಸಕ್ಕೆ ಒಮ್ಮೆ ಒಂದು ಒಳ್ಳೆ ಬೆಳಕು ಬಿದ್ದ ಕನ್ನಡಿ ಎದುರಿಗೆ ನಿಂತು, ಬೆಳಕಿದ್ದ ಕಡೆ ನಿಂತು ಬಾಯಿಯ ಎಲ್ಲ ಭಾಗಗಳನ್ನು ನಾವು ತಪಾಸಣೆ ಮಾಡಬೇಕು. ಬಾಯಿಯ ಮೇಲ್ಭಾಗ, ಕೆಳಭಾಗ, ವಸಡಿನ ಮೇಲ್ಭಾಗ, ವಸಡಿನ ಕೆಳಗೆ ಭಾಗ, ತುಟಿಯ ಒಳಗಿನ ಭಾಗ, ನೆಕ್ಸ್ಟ್ ನಾಲಿಗೆಯ ಮೇಲ್ಭಾಗ, ನಾಲಿಗೆಯ ಹಿಂಭಾಗ, ಇದೆಲ್ಲ ನಾವು ಒಂದು ಕನ್ನಡಿ ಎದುರಿಗೆ ನಿಂತು ನಾವು ನಮ್ಮ ಬಾಯಿಯನ್ನು ನಾವೇ ನೋಡ್ಬೋದು. ನೆಕ್ಸ್ಟ್ ಸೊ ನಾವೇನಾದರೂ ಹೀಗೆ ತಪಾಸಣೆ ಮಾಡುವಾಗ, ಸ್ವಯಂ ತಪಾಸಣೆ ಮಾಡುವಾಗ ನಮಗೇನಾದರೂ ಗೆಡ್ಡೆ ಕಂಡು ಬಂದರೆ, ಅಥವಾ ತುಂಬ ಸಮಯದಿಂದ ಇದ್ದ ಏನಾದರೂ ಹುಣ್ಣು ಕಂಡು ಬಂದರೆ, ಅಥವಾ ಏನಾದರೂ ಪ್ಯಾಚ್ ಕಂಡು ಬಂದರೆ ನಾವು ನೆಕ್ಸ್ಟ್ ಏನು ಮಾಡ್ಬೋದು?
ನಾವು ನಮ್ಮ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ, ಫಸ್ಟ್ ಅವ್ರು ಚೆಕ್ ಮಾಡ್ತಾರೆ ಇದು ಕ್ಯಾನ್ಸರ್ ಇನ್ ರೋಗಿನ ಲಕ್ಷಣವ ಅಥವಾ ಬೇರೆ ಏನಾದರೂ ತೊಂದರೆ ಉಂಟಾ, ಏನಾದರೂ ಫಿಲ್ಲಿಂಗ್ ಏನಾದರೂ ತಾಗ್ತಾ ಉಂಟಾ, ಅಥವಾ ಬಾಯಿಯಲ್ಲಿ ಏನಾದರೂ ಸೆಟ್ ಇದೆ ಮತ್ತು ಸೆಟ್ಟಿಂದ ಗಾಯ ಆಗ್ತಾ ಉಂಟಾ ಅಂತ ನೋಡ್ತಾರೆ. ಸೊ ಅದೇನಾದರೂ ಕಾರಣ ಇದ್ದರೆ ಸೆಟ್ಟನ್ನು ಸ್ಮೂತ್ ಮಾಡೋದು ಅಥವಾ ಫಿಲ್ಲಿಂಗ್ ಸರಿ ಮಾಡೋದು ಮಾಡಿ 2 ವಾರ ಕಾಯ್ತಾರೆ. 2 ವಾರದ ನಂತರ ಸಹ ಅದು ಹುಣ್ಣು ಹಾಗೆ ಇದ್ದರೆ ಅದರದ್ದೊಂದು ಸಣ್ಣ ತುಂಡು ತೆಗಿತಾರೆ, ಬಯೋಪ್ಸಿ ಅಂತ ಹೇಳ್ತೇವೆ ನಾವು ಅದಕ್ಕೆ. ಅದರಿಂದ ಸಣ್ಣ ತುಂಡು ತೆಗೆದಾಗ ಅದರಲ್ಲಿ ಸೆಲ್ಸ್ ಅಂತ ಹೇಳ್ತೇವೆ ನಾವು, ಜೀವಕೋಶಗಳು. ಆ ಜೀವಕೋಶಗಳನ್ನು ನಾವು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂದರೆ ಸೂಕ್ಷ್ಮ ದರ್ಶಕದಲ್ಲಿ ಅದನ್ನು ಚೆಕ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ರೋಗದ ಏನಾದರೂ ಲಕ್ಷಣಗಳು ಕಂಡು ಬರ್ತವೆ ಅಂತ ನೋಡ್ತಾರೆ. ಸೊ ಅದರಲ್ಲಿ ಏನಾದರೂ ಲಕ್ಷಣ ಕಂಡು ಬಂದರೆ ಮಾತ್ರ ನಾವು ಮುಂದಿನ ಚಿಕಿತ್ಸೆಗೆ ಹೋಗ್ತೇವೆ. ಸೊ ಮುಂದಿನ ಚಿಕಿತ್ಸೆ ಏನು, ಅದು ಇನಿಷಿಯಲ್ ಸ್ಟೇಜಸ್ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾದರೆ ಅದಕ್ಕೆ ಬರೀ ಸರ್ಜರಿ ಮಾಡಿದರೆ ಸಾಕಾಗ್ತದೆ. ಆದರೆ ತುಂಬ ಸ್ಪ್ರೆಡ್ ಆಗಿದೆ ಅಥವಾ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದರೆ ಅದಕ್ಕೆ ನಾವು ರೇಡಿಯೋಥೆರಪಿ ಅಥವಾ ಕೀಮೊಥೆರಪಿ ಅಂತ ಬೇರೆ ಬೇರೆ ಥರದ ಚಿಕಿತ್ಸೆ ಒಟ್ಟಿಗೆ ಮಾಡಬೇಕಾಗ್ತದೆ. ಅದಕ್ಕೆ ಇದನ್ನೆಲ್ಲ ಆಗಬಾರ್ದಂತ ಹೇಳಿ ನಾವು ಏನಾದರೂ ತೊಂದರೆ ಕಂಡು ಬಂದಲ್ಲಿ ಕೂಡಲೇ ಬಂದು ನೀವು ತಪಾಸಣೆ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತೇವೆ. ನೆಕ್ಸ್ಟ್, ಈಗ ಕ್ಯಾನ್ಸರ್ ರೋಗದಿಂದ ಸಫರ್ ಆಗೋ ತುಂಬ ಪೇಷಂಟ್ಸ್ ಟ್ರೀಟ್ಮೆಂಟಿಗೆ ತುಂಬ ಲೇಟ್ ಬರೋ ಒಂದು ಕಾರಣ ಅದಕ್ಕೆ ತುಂಬ ಖರ್ಚುಂಟು, ನಮ್ಮ ಹತ್ರ ಅಷ್ಟು ಹಣ ಇಲ್ಲ, ನಮ್ಮ ಮನೆಯವರಿಗೆ ತೊಂದರೆ ಆಗ್ತದಂತ ಹೇಳಿ ಅವ್ರು ಬರೋದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ನಾವು ಬಂದು ಚಿಕಿತ್ಸೆಗೆ ಅಷ್ಟು ಹಣ ಖರ್ಚು ಮಾಡಿ ನಮ್ಮ ಮನೆಯವರಿಗೆ ಯಾಕೆ ತೊಂದರೆ ಮಾಡಬೇಕಂತ ಹೇಳಿ ಒಂದು ಹೆದರಿಕೆಯಿಂದ ತುಂಬ ಪೇಷಂಟ್ಸ್ ಎದುರು ಬರೋದಿಲ್ಲ ಟ್ರೀಟ್ಮೆಂಟಿಗೆ. ಆದರೆ ಈಗ ನಮ್ಮ ಭಾರತ ಸರ್ಕಾರ ಆಯುಷ್ಮಾನ್ ಭಾರತ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಈಗ ಸುಮಾರು ವರ್ಷ ಆಯಿತು. ನಮ್ಮ ಕರ್ನಾಟಕದಲ್ಲಿ ಅದನ್ನು ನಮ್ಮ ಕರ್ನಾಟಕ ಸರ್ಕಾರದವರು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಹೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾವು ಈ ಸ್ಕೀಮ್ ಅಡಿಯಲ್ಲಿ ತುಂಬ ಬೇರೆ ಬೇರೆ ಥರದ ರೋಗಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಸೊ ಅದರಲ್ಲಿ 50 ಬೇರೆ ಬೇರೆ ಥರದ ಕ್ಯಾನ್ಸರ್ದ ಚಿಕಿತ್ಸೆ ಸಹ ಅದರಲ್ಲಿ ಮಾಡ್ತಾರೆ. ಈಗ ನೀವು ಅಂದ್ಕೊಳ್ಬೋದು ಚಿಕಿತ್ಸೆ ಮಾಡ್ತಿರ್ಬೋದು, ಅದನ್ನು ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ. ಈಗ ಈ ಸ್ಕೀಮಿನ ಅಡಿಯಲ್ಲಿ BPL ಕಾರ್ಡ್ ಇದ್ದವರಿಗೆ ಅಂದರೆ ಬಡತನದ ರೇಖೆಗಿಂತ ಕಡಿಮೆ ಇರುವವರಿಗೆ 5 ಲಕ್ಷದಷ್ಟು ಚಿಕಿತ್ಸೆಯ ವೆಚ್ಚ ಸರ್ಕಾರ ನೋಡಿಕೊಳ್ತದೆ. ಅಪ್ ಟು 5 lakhs ಫಾರ್ ಈಚ್ ಫ್ಯಾಮಿಲಿ. ಆ ಚಿಕಿತ್ಸೆಯ ಖರ್ಚನ್ನು ಸರ್ಕಾರ ನೋಡಿಕೊಳ್ತದೆ. ಸೊ ಅಷ್ಟುವರೆಗೆ ನಿಮಗೆ ಟ್ರೀಟ್ಮೆಂಟ್ ಫ್ರೀ ಆಗ್ತದೆ. ಸೊ ನೀವು ಯಾವುದಾದ್ರೂ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಪ್ರೈವೇಟ್ ಹಾಸ್ಪಿಟಲ್ಸಿಗೆ ರೆಫರಲ್ ಕೊಡ್ತಾರೆ. ಸೊ 5 ಲಕ್ಷದವರೆಗೆ ನೀವು ಏನು ಕಟ್ಟಬೇಕಂತಿಲ್ಲ, ಹಣ ಚಿಕಿತ್ಸೆಗೆ ಹೋಗಿ ಫ್ರೀಯಾಗಿ ಪಡ್ಕೊಂಡು ಬರ್ಬೋದು. ಈಗ ಇದು BPL ಕಾರ್ಡ್ ಅವರಿಗೆ. ಈಗ BPL ಕಾರ್ಡ್ ಇಲ್ಲದಿದ್ದವರಿಗೆ ಏನು ಸೌಲಭ್ಯ ಉಂಟಂತ ನೀವು ಕೇಳ್ಬೋದು. ಸೊ ಅವರಿಗೆ 1.5 ಲಕ್ಷ ಅಷ್ಟು ಅಂದರೆ 5 lakhs 30%, 1.5 ಲಕ್ಷ ಅಷ್ಟು ಚಿಕಿತ್ಸೆಯ ಖರ್ಚನ್ನು ಸರ್ಕಾರ ಕೊಡ್ತದೆ. ಸೊ ಇಷ್ಟೆಲ್ಲ ಸರ್ಕಾರ ನಮಗೆ ಸೌಲಭ್ಯಗಳನ್ನು ಮಾಡಿಕೊಡುವಾಗ ನಾವು ಅದರ ಅದರದ್ದು ಉಪಯೋಗ ಪಡೆದುಕೊಳ್ಬೇಕಂತ ಕೇಳಿಕೊಂಡು ನಾನು ನಿಮ್ಮೆಲ್ಲರಿಗೂ ಇಷ್ಟು ಕೇಳಿದ್ದಕ್ಕೆ ಥ್ಯಾಂಕ್ಸ್ ಅಂತ ಫಸ್ಟ್ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಆದರೆ ಲಾಸ್ಟ್ ನಾನು ಹೇಳೋದೇನಂತ ಹೇಳಿದರೆ ನೆಕ್ಸ್ಟ್ ತಂಬಾಕು ಸೇವಿಸುವವರಲ್ಲಿ ಒಂದು ಕಡಿಮೆ ಮಾಡಿ, ಒಂದು ಬಿಟ್ಟುಬಿಡಿ. ಆದಷ್ಟು ಕಡಿಮೆ ಮಾಡಿ, ಇಲ್ಲದ್ರೆ ಬಿಟ್ಟುಬಿಡಿ. ಮತ್ತು ನಿಮಗೆ ಏನಾದರೂ ತೊಂದರೆ ಗೊತ್ತಾದ ಕೂಡಲೇ ಅದನ್ನು ಪ್ಲೀಸ್ ಕನ್ಸಲ್ಟ್ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಅದರ ವಿಷಯ ಏನಂತ ತಿಳ್ಕೊಳ್ಳಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮಗೆಲ್ಲರಿಗೂ ಧನ್ಯವಾದಗಳು.